ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ಒಗಟುಗಳನ್ನ ನೋಡೋಣ. ಮೊದಲನೇ ಒಗಟು: ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ. ನಿಮಗೆ ಇದರ ಆನ್ಸರ್ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಇದಕ್ಕೆ ಸರಿಯಾದ ಉತ್ತರ ಉಪ್ಪು. ಎರಡನೇ ಒಗಟಿನ ಕಡೆ ಹೋಗೋಣ. ಎರಡನೇ ಒಗಟು: ಎಷ್ಟೇ ಮಳೆ ಬಂದರೂ ನೆನೆಯುವುದಿಲ್ಲ. ನಿಮಗೆ 10 ಸೆಕೆಂಡ್ಗಳ ಕಾಲಾವಕಾಶ ಇದೆ. ನೀವು ಇದಕ್ಕೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬಹುದು. ಇದಕ್ಕೆ ಸರಿಯಾದ ಉತ್ತರ ಎಮ್ಮೆ ಕೆಚ್ಚಲು. ಈಗ ನಮ್ಮ ಮೂರನೇ ಒಗಟನ್ನು ನೋಡೋಣ. ಹೊಕ್ಕುವಾಗ ಒಂದು, ಹೊರಟಾಗ ನೂರಾರು. ನಿಮಗೆ ಇದರ ಸರಿಯಾದ ಉತ್ತರ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಉತ್ತರ ಗೊತ್ತಿಲ್ಲದಿದ್ದರೆ 10 ಸೆಕೆಂಡ್ಗಳ ಕಾಲ ವೇಟ್ ಮಾಡಿ. ನಾವು ಸರಿಯಾದ ಉತ್ತರವನ್ನು ನಿಮಗೆ ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಶಾವಿಗೆ. ಈಗ ನಮ್ಮ ನಾಲ್ಕನೇ ಒಗಟಿಗೆ ಹೋಗೋಣ. ನಿಂಗಕ್ಕ ನೀರಕ್ಕ, ಹಾಕುವವರುಂಟು ತೆಗೆಯುವವರಿಲ್ಲ, ಅದೇನಕ್ಕ. ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ದರೆ ಸ್ನೇಹಿತರೆ ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು. ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೆ 10 ಸೆಕೆಂಡ್ಗಳ ನಂತರ ನಾವು ನಿಮಗೆ ಉತ್ತರವನ್ನು ತಿಳಿಸ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಅಚ್ಚೆ. ಈಗ ನಮ್ಮ ಐದನೇ ಒಗಟನ್ನು ನೋಡುವ ಸಮಯ. ನಮ್ಮ ಐದನೇ ಒಗಟು: ಚಿನ್ನ ಬಿಸಾಡುತ್ತಾರೆ, ಬೆಳ್ಳಿ ತಿನ್ನುತ್ತಾರೆ. ನಿಮಗೆ ಈ ಒಗಟಿನ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಉತ್ತರ ಗೊತ್ತಿಲ್ಲದಿದ್ದರೆ 10 ಸೆಕೆಂಡ್ಗಳ ನಂತರ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಬಾಳೆಹಣ್ಣು. ನಮ್ಮ ಆರನೇ ಒಗಟನ್ನು ನೋಡುವ ಸಮಯ. ಆರನೇ ಒಗಟು: ಹಗಲು ನಿದ್ರಿಸುವೆನು, ರಾತ್ರಿ ಕಣ್ಣು ತೆರೆಯುವೆನು, ಯಾರು ನಾನು. ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೆ 10 ಸೆಕೆಂಡ್ಗಳ ಕಾಲ ವೇಟ್ ಮಾಡಿದ್ರೆ ನಿಮಗೆ ಉತ್ತರವನ್ನು ನಾವು ಹೇಳ್ತೇವೆ. ಇದಕ್ಕೆ ಸರಿಯಾದ ಉತ್ತರ ದಾರಿದೀಪ. ಸ್ನೇಹಿತರೆ, ಇದು ಇಂದಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.